ಬೇಜಾರಾದಿಪ್ಪುತ್ತಿಲ್ಲ ನಮ್ಮ ಮನೆದು ನಾವೊಂದು ವಂಚನೆ ತೋರಿದ ಜ್ವರ ತೈಲಾಕೊಂದು ರೆಡಿ ಆಯ್ತೆ ಬಾಯ್ 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 ಹೇಳಿ ಅಂದು ಚಲೋ ಬಾಯ್ ಗೈಸ್ ನಮ್ಮ ವಿಘ್ನೇಶ್ ಇನ್ನಿ ಪಿದೊಡೊಂದುಲ್ಲೆ ದುಬೈಗೆ ಒಂಜಿ ತಿಂಗಳು ಎಂಚ ಆನಂದ ಗೊತ್ತುಜಿ ಜ್ವರ ತೈಲಾಕೊಂದು ರೆಡಿ ಆಯ್ತೆ ನೆಕ್ಸ್ಟ್ ಸಿದ್ಧಿ ಭಯಂಕರ ರೆಡಿ ಆಯ್ತಲ್ಲ ಅಮ್ಮ ರೆಡಿ ಆಗೋದಿಲ್ಲ ವಿಘ್ನೇಶ್ ಬನ್ನು ನಿನ್ನ ಅಭಿಪ್ರಾಯ ಎಂಚ ಹೌ ಇಸ್ ದ ಫೀಲಿಂಗ್ ಸೊ ಕೊಂಚೂರು ಬೇಜಾರಾದಿಪ್ಪುತ್ತಿಲ್ಲ ನಮ್ಮ ಮನೆದು ನಾವೊಂಚೂರು ವಂಚನೆ ತೋರಿದ ಕರೆಕ್ಟ್ ಅದ ಓಕೆ ಮಲ್ಪಲಕ್ಕೆ ಚಾರ್ಜರ್ ಓಲೇಜ್ ದೇವ್ ಪಿತೆಯುಳ್ಳೆ ಇಟ್ಸ್ ಅ ಟೈಮ್ ಟು ಗೋ ಬಟ್ ಕಾರ್ ನನ್ನ ಬರೋಡ್ ಆಗಿದೆ ಸೊ ನಿತ್ಯದ ಬರೋದು ಎಸ್ ಸೊ ವಿಕೆ ದೊಡ್ಡಮ್ಮ ಬರ್ಪೆ ಸರ್ ಗೈಸ್ ವಿಘ್ನೇಶ್ನ ರೂಮು ನೆಕ್ಸ್ಟ್ ಟೈಮು ಓ ಇದು ಶೂ ಇಲ್ಲದೆಯಾ ನಾನು ಪಾಡ ಇಟ್ಟಿತ್ತಿನ ಅವು ರೆಡ್ ಆತಾ ಎಲ್ಲಿ ಹೋಗ್ಲಿ ಇದೆಯಾ ಗೈಸ್ ವಿಘ್ನೇಶ್ ಪಿದೊಡೊಂದು ಕುಲ್ಲೆ ಐದು ಅವಳು ಪಿದೊಡೊಂದು ಜನ ಕುಲ್ಲೆ ರಾವ ಆಪಣ ಮೊಬೈಲ್ ಟಾರ್ಚ್ ಅನ್ನ ತುಷಾರ್ ಬಾಯ್ 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 ಹೇಳಿ ಅಂದು ಚಲೋ ಬಾಯ್ ಒಬ್ಬ ಒಂದು ನೂಕೆತೆ ವಾಂಗೋಣ ಚಲೋ ಬಾಯ್ 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 ಸೊ ಫೈನಲಿ
It's the hardest part. So, ಗೇಟ್ 3 ಈಗ ಸೊ ಓಪನ್ ಆತಂಡು ಎಸ್ ಫ್ಲೈಟ್ ಬೈತಂಡ ಅಲ್ಪುಂಡು ನಮ್ಮ ಕುಡ್ಲ ದುಂಬಾಡ ಅವು ಮುಲ್ತತ್ತಪ್ಪ ಎಂಚ ದುಂಬು ನಲ್ಲ ರೂಮೊಂಜಿ ಕೊಂತ ಉಂಟು ಪೋರ ದೂರು ಫೈನಲಿ ಡೆಸ್ಟಿನೇಷನ್ ರೀಚ್ ಆಂಡ್ ಹವಾ next vlog. Take care. Bye bye. See you.